ಭಾರಿ ದೊಡ್ಡ ಮಟ್ಟದಲ್ಲಿ ದುಡ್ಡಿನ ಆಮಿಷವನ್ನು ಕೂಡ ರಾಮ್ ಭಟ್ರಿಗೆ ತೋರಿಸಿದ್ದರಂತೆ ಆವತ್ತಿನ ಸಂದರ್ಭದಲ್ಲಿ. ಹೇಗಾದ್ರೂ ಮಾಡಿ ಶಕುಂತಲಾ ಶೆಟ್ಟರನ್ನು ವಾಪಸ್ ಪಡಿಸಿ ನಮಗೆ ರಾಜ್ಯದಲ್ಲಿ ಬಿಜೆಪಿ ಮತ್ತೆ ಅಧಿಕಾರಕ್ಕೆ ಬರಬೇಕು, ಎಷ್ಟು ದುಡ್ಡು ಬೇಕಿದ್ರು ನಾವು ಕೊಡ್ತೇವೆ ಅಂತ ಸ್ವತಃ ರಾಮ್ ಭಟ್ರಿಗೆ ಬಂದು ಆಮಿಷ ಒಡ್ಡಿದ್ರಂತೆ. ಸೊ ಆ ನೆನಪನ್ನು ರಾಮ್ ಭಟ್ರೆ ಒಂದು ಬಾರಿ ಹೇಳಿದ್ರು ನನಗೆ, ದುಡ್ಡಿನ ಸಲುವಾಗಿ ಇಲ್ಲ ನಾನು ಸ್ಪರ್ಧೆ ಮಾಡ್ತಾ ಇಲ್ಲ, ಶಕುಂತಲಾ ಶೆಟ್ಟರ್ ಸ್ಪರ್ಧೆ ಮಾಡ್ತಾ ಇಲ್ಲ. ಬಂದಿದ್ರು ಕೇಳಿದ್ರು ರಾಮಟ್ಟು, ನಾನು ಎಲ್ಲೋ ಕ್ಯಾನ್ವಾಸಿಗೆ ಹೋಗಿದ್ದೆ, ರಾಮಟ್ಟು ನನಗೆ ಫೋನ್ ಮಾಡಿದ್ರು. ದೊಡ್ಡ ಮೊತ್ತ ಅಂದ್ರೆ ಕನಸಲ್ಲೂ ನೆನೆಸದ್ದು, ಬಹುಶಃ ರಾಜಕೀಯವನ್ನು ಬಿಟ್ಟು ಮನೆಯಲ್ಲಿ ಕೂತುಕೊಂಡ್ರು ಮೊಮ್ಮಕ್ಕಳ ತನಕ ಸಾಕಿತ್ತು. ಕೇಳಿದ್ರು ನನಗೆ ಫೋನ್ ಮಾಡಿ, ನೋಡಿ ಅಮ್ಮ ನನಗೆ ಎಷ್ಟು ನಿನಗೆ ಎಷ್ಟು ವಿಶ್ವನಿಗೆ ಎಷ್ಟು ಹೀಗೆಲ್ಲ ಇದೆ, ಇದು ಏನ್ ಮಾಡ್ತೀರಿ ಅಂತ. ನಾನು ಆಗ ಅವರಿಗೆ ಹೇಳಿದೆ, ಸರ್ ನೀವು ಹೇಳಿದ್ರೆ ಕಣ್ಣು ಮುಚ್ಚಿ ಸಿಗ್ನೇಚರ್ ಹಾಕಿ ಬರ್ತೇನೆ, ಆದ್ರೆ ನನ್ನನ್ನು ನಾನು ಮಾರಿಕೊಳ್ಳುವುದಿಲ್ಲ ಅಂತ ಹೇಳಿದ್ದೆ. ಅದಕ್ಕೆ ಹೇಳಿದ್ರು ಆಯ್ತು ತಪ್ಪಿಟ್ರು. 1 ಗಂಟೆ ಕಳೆದು ಫೋನ್ ಮಾಡಿ ಹೇಳಿದ್ರು, ನನ್ನನ್ನು ಬದುಕಿಸಿ ಬಿಟ್ರಿ, ಇಲ್ಲದಿದ್ರೆ ನಾನು ಸಾಯ್ಬೇಕಿತ್ತು ಅಂತ. ಏನಂತ ಕೇಳಿದ್ರೆ, ಎಲ್ರು ಹೇಳ್ತಿದ್ರು ಹೇಗೆ ನಿಮ್ಮ ಅಭ್ಯರ್ಥಿ ಹಣ ನೋಡಿದ ತಕ್ಷಣ ಬಾಯಿ ಬಿಟ್ಟು ಹೊರಟು ಅಂತ ಹೇಳ್ತಿದ್ರು ಅಂತ ಹೇಳಿ, ಅವತ್ತು ನಾನು ತೆಗೆಯುವುದಿಲ್ಲ ಅಂತ ನೀವು ಹೇಳಿದ್ರೆ ತೆಗಿತೇನೆ, ಹಣಕ್ಕಾಗಿ ಮಾರ್ಕೊಳ್ಳುವುದಿಲ್ಲ ಅಂತ ಹೇಳಿದ್ದಕ್ಕಾಗಿ ಇವತ್ತಿನವರೆಗೂ ಅವರು ನನ್ನನ್ನು ನಂಬ್ತಾ ಇದ್ರು, ವಿಶ್ವಾಸ ಉಳಿಸಿಕೊಂಡಿದ್ರು. ಆದ್ರೆ ನೋವೇನಂದ್ರೆ ಇವತ್ತು ನಾವು ಸ್ವಾಭಿಮಾನಿ ವೇದಿಕೆಯಿಂದ ಒಂದು ಬ್ಯಾಂಕ್ ಮಾಡಿದ್ದೇವೆ. ಹೌದು, ಅದಕ್ಕೆ ಇವತ್ತು ರಜೆ ಕೊಟ್ಟಿದ್ದೇವೆ, ಅದಕ್ಕೂ ಬ್ರಾಂಚಿಗೂ. ಅಲ್ಲೇ ಪಕ್ಕದಲ್ಲೊಂದು ಶಾಲೆ ಇದೆ, ಅಂಬಿಕಾ ವಿದ್ಯಾಲಯ ಅಂತ. ಆ 4 ಅವರ ವಿಭಾಗಕ್ಕೂ ರಜೆ ಕೊಟ್ಟಿದ್ದಾರೆ. ಆದ್ರೆ ವಿವೇಕಾನಂದ ಕಾಲೇಜನ್ನು ಸ್ಥಾಪನೆ ಮಾಡಿದಂತಹ ರಾಮ್ ಭಟ್ರ ಸಾವಿಗೆ ಆ ಶಾಲೆಗೊಂದು ರಜೆ ಕೊಡ್ಲಿಲ್ಲ ಅಂತ ಹೇಳುದು ನನ್ನ ಮನಸ್ಸಲ್ಲಿ, ನಂದಲ್ಲ, ರಾಮ್ ಭಟ್ರ ಮೇಲಿನ ಅಭಿಮಾನ ಇರುವವರಿಗೆಲ್ಲರಿಗೂ ಒಂದು ನೋವಿನ ಸಂಗತಿ. ಅವರೇ ಕಟ್ಟಿದ ಸಂಸ್ಥೆ ಅದಕ್ಕೆ ರಜೆ ಕೊಡ್ಲಿಲ್ಲ, ಯಾರೋ ಕಟ್ಟಿದ್ದಕ್ಕೆ ಅಲ್ಲಿ ಅಂಬಿಕಾದವರು ಅಂದ್ರೆ ರಾಮ್ ಭಟ್ರ ಅಭಿಮಾನಿಗಳು, ಅವರ ರಜೆ ಕೊಟ್ಟಿದ್ದಾರೆ. ಹಾಗಿರುವಾಗ ಎಲ್ಲವೂ ಉಪಯೋಗ ಇರುವಾಗ ಮಾಡಿಕೊಳ್ತಾರೆ, ಇಲ್ಲದಿದ್ರೆ ಅರೆ ಹುಚ್ಚ ತಲೆ ಸರಿ ಇಲ್ಲ ಬೈತಾರೆ, ಅಗತ್ಯ ಬಿದ್ದಾಗ ಉಪಯೋಗ ಮಾಡ್ತಾರೆ. ಪುತ್ತೂರು ವಿವೇಕಾನಂದ ವಿದ್ಯಾವರ್ತಕ ಸಂಘದ ಅಧ್ಯಕ್ಷರಾಗಿದ್ದವರು. ಅಧ್ಯಕ್ಷ ಅಲ್ಲಣ್ಣ, 65ರಲ್ಲ ಏನ ಆ ಕಾಲೇಜಿನ ಸ್ಥಾಪನೆ ಮಾಡಿದವರು. ಹೌದು ಹೌದು ಹೌದು. ಈಗ ಯಾರೋ ಕಮಿಟಿಯಲ್ಲಿದ್ದವ ಸತ್ರೆ ರಜೆ ಕೊಡ್ಬೇಕು ಅಂತಿಲ್ಲ, ಸ್ಥಾಪನೆ ಮಾಡಿದವನನ್ನು ಮರಿಬಾರದು ಅಂತ ಹೇಳುವುದು ನನ್ನ ಧರ್ಮ 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 ಧರ್ಮ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು.